ಉಡುಪಿಯ ಸಂತೆಕಟ್ಟೆಯಲ್ಲಿ ರಸ್ತೆಗಳ ದುಸ್ಥಿತಿ ಮತ್ತು ಸರ್ವಿಸ್ ರಸ್ತೆಗಳ ನಿರ್ವಹಣೆಯ ಕೊರತೆಯಿಂದಾಗಿ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ನೂತನವಾಗಿ ನಿರ್ಮಿಸಲಾದ ಅಂಡರ್ ಪಾಸ್ನ ಕೆಲವು ಭಾಗಗಳಲ್ಲಿ ಈಗಾಗಲೇ ಗುಂಡಿಗಳು ಕಂಡುಬಂದಿದ್ದು, ವಾಹನಗಳು ಚಲಿಸುವಾಗ ಹಾರುವ ಕೆಸರು ನೀರಿನಿಂದ ಅಂಡರ್ ಪಾಸ್ ಗೋಡೆಗಳು ಮಲಿನಗೊಂಡಿವೆ. ಮಳೆಗಾಲದಲ್ಲಿ ಘನ ವಾಹನಗಳು ವೇಗವಾಗಿ ಹೋದಾಗ ನೀರು ಮತ್ತು ಕೆಸರು ವಾಹನ ಸವಾರರ ಮೇಲೆ ಎರಚುತ್ತಾ ಇದ್ದು, ಪಾದಚಾರಿಗಳು ಮತ್ತು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುವಂತಾಗಿದೆ. ರಸ್ತೆಯ ಡಿವೈಡರ್ ಉದ್ದಕ್ಕೂ ನೀರು ನಿಲ್ತಾ ಇದ್ದು, ಕಳಪೆ ಒಳಚರಂಡಿ ವ್ಯವಸ್ಥೆಯನ್ನ ಎತ್ತಿ ತೋರಿಸ್ತಾ ಇದೆ. ಇದರೊಂದಿಗೆ ರಸ್ತೆಯ ಬದಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಎಸಿತಾ ಇರುವಂತದ್ದು ಪರಿಸರವನ್ನ ಅಶುಚಿಗೊಳಿಸ್ತಾ ಇದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಸಮಾಜ ಸೇವಕ ನಿತ್ಯಾನಂದ ಒಳಕಾಡುವವರು, ಜಿಲ್ಲೆಯ ಪ್ರಮುಖ ಸ್ಥಳವಾಗಿರುವ ಇಲ್ಲಿಗೆ ಜಿಲ್ಲಾಧಿಕಾರಿಗಳು ಖುದ್ದು ಭೇಟಿಯನ್ನ ಕೊಟ್ಟು ಪರಿಶೀಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಅಂಡರ್ ಪಾಸ್ ಮತ್ತು ಸರ್ವಿಸ್ ರಸ್ತೆಗಳಲ್ಲಿ ಕಾಣಿಸಿಕೊಂಡಿರುವ ಗುಂಡಿಗಳು ಕಾಮಗಾರಿಯ ಕಳಪೆ ಗುಣಮಟ್ಟವನ್ನ ಎತ್ತಿ ತೋರಿಸ್ತಾ ಇವೆ. ಯೋಜನೆ ನಡೀತಾ ಇದ್ರೂ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವ ಲಕ್ಷಣಗಳು ಕಾಣ್ತಾ ಇಲ್ಲ ಅಂತ ಸ್ಥಳೀಯರು ಮತ್ತು ವಾಹನ ಸವಾರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಾಕಿ ಉಳಿದಿರುವಂತಹ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು, ಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಿ ಗುಂಡಿಗಳನ್ನು ಮುಚ್ಚುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈಗ ಉಡುಪಿಯಲ್ಲಿ ನಮ್ಮ ಅಂಬಲ್ಪಾಡಿ ಸಂತೆಕಟ್ಟೆ ಓವರ್ ಬ್ರಿಡ್ಜ್ ಆಗ್ತಾ ಇದೆ. ಅಲ್ಲಿ ಏನೋ ಅಂಬಲ್ಪಾಡಿಯಲ್ಲಿ ಏನೋ ಒಂದು ಯಥಾಸ್ಥಿತಿ ಏನೋ ಒಂದು ಮಾಡಿ ಬಿಟ್ಟಿದ್ದಾರೆ. ಅದು ಕೂಡ ರಸ್ತೆ ಕೂಡ ಸರಿಯಾಗಿಲ್ಲ. ಅದು ಅಲ್ಲದೆ ಚಂಡೀಗಢ ನಮ್ಮ ಸಂತೆಕಟ್ಟೆಯಲ್ಲಿ ಹೈವೇ ಆದ ಕಾರಣ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಹೈವೇ ಸೈಡಲ್ಲಿ ಮಣ್ಣು ಹಾಕಿದ ನಂತರ ಈ ಮಳೆಗೆ ಮಣ್ಣು ಜರಿದು ಈ ವೆಹಿಕಲ್ ಹೋಗುವಾಗ ಮಣ್ಣಿನ ನೀರು ಹಾರಿಕೊಂಡು ಕೆಳಗಡೆ ಹೋಗುವಂಥ ವಾಹನಗಳಿಗೆ ಬೀಳ್ತದೆ. ವಾಹನಗಳಿಗ ಅಥವಾ ಬೈಕ್ ಸವಾರರಿಗ ಅಥವಾ ಪಾದಾಚಾರಿ ಎಲ್ಲರಿಗೂ ಬೀಳುವಂಥ ಸಮಸ್ಯೆ ಇದೆ. ಇದನ್ನು ಕೂಡಲೇ ಪರಿಗಣಿಸಿ ನೋಡಿ ಜಿಲ್ಲಾಧಿಕಾರಿಯವರು ಹೋಗಲೇಬೇಕು. ಯಾಕಂತ ಹೇಳಿದರೆ ಇದೆಲ್ಲ ಪ್ರಮುಖವಾದ ನಗರಗಳು. ಬೇಕಾಗುವಂಥ ಜನಗಳು ಸಂಖ್ಯೆ ತಿರುಗಾಡುವಕ್ಕೆ ಹೈವೇ ಬದಿಗೆ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಲೈಟು ಎಲ್ಲ ಉಂಟು. ಆದರೆ ಅದು ಏನು ಆಗಿದೆ ಅಂತೇಳಿದ್ರೆ ರಾತ್ರಿ ಹೊತ್ತಿಗೆ ಉರಿಯುವುದಿಲ್ಲ. ಅದು ಯಾವಕ್ಕೆ ನಾಟಕಕ್ಕೆ ಹಾಕಿದ್ದಾರಾ, ಯಾವ ರೀತಿ ಅಂತ ಹೇಳಿದ್ರೆ ಅದು ನಮಗೆ ಯಾರು ಇಲಾಖೆಯವರೇ ಹೇಳಬೇಕು. ಲೈಟ್ ಹಾಕಿ ಉರಿಯದಿದ್ದಂಥದ್ದು ಬಹಳಷ್ಟು ಒಂದು ಬೇಸರದ ವಿಷಯ. ಯಾಕಂದರೆ ಜನರಿಗೆ ಓಡಾಡಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅದು ಜನರಿಗೆ ಇಲಾಖೆಯವರಿಗೆ ಗೊತ್ತಾಗುವುದಿಲ್ಲ. ಇದನ್ನು ಕೂಡ ಸರಿಪಡಿಸಬೇಕಂತೇಳಿ ನಾನು ವಿನಂತಿಸಿಕೊಳ್ತಿದ್ದೆ. ಹಾಗಿರುವಾಗ ಇದರಲ್ಲಿ ಜಿಲ್ಲಾಧಿಕಾರಿಯವರು ಸಂಬಂಧಪಟ್ಟ ಇಲಾಖೆಯವರು ನೋಡಿ ಸರಿಪಡಿಸಬೇಕಂತೇಳಿ ನಾನು